ಬೆಳೆಗಾರರ ಹೆಮ್ಮೆಯ ಸಹಕಾರಿ ಸಂಸ್ಥೆ ಕ್ಯಾಂಪ್ಕೋ 2018-19ನೇ ಸಾಲಿನಲ್ಲಿ 1878 ಕೋಟಿ ರೂಪಾಯಿಗಳ ವ್ಯವಹಾರವನ್ನು ನಡೆಸುವ ಮೂಲಕ ತನ್ನ 46 ವರ್ಷಗಳ ಸದಸ್ಯ ಕೃಷಿಕರ ಸೇವೆಯಲ್ಲಿ ಹೊಸ ದಾಖಲೆಯನ್ನು ನಿರ್ಮಿಸಿದೆ ಮತ್ತು ಅಡಿಕೆಯ ಖರೀದಿಯ ಪ್ರಮಾಣದಲ್ಲಿ ಹೆಚ್ಚಳವನ್ನು ಸಾಧಿಸಿದೆ ಎಂದು ಕ್ಯಾಂಪ್ಕೋ ಅಧ್ಯಕ್ಷರಾದ ಎಸ್ಆರ್ ಸತೀಶ್ ಚಂದ್ರ ತಿಳಿಸಿದ್ದಾರೆ. ಅವರು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ಕಳೆದ ವರ್ಷ 4 ತಿಂಗಳು ಮಳೆಯಿಂದಾಗಿ ರೈತರಿಗೆ ತೊಂದರೆಯಾಗಿತ್ತು. ಆ ಕಾರಣ ರಿಯಾಯಿತಿ ದರದಲ್ಲಿ ಕೆಲವು ರಾಸಾಯನಿಕವನ್ನು ರೈತರಿಗೆ ಒದಗಿಸಿದ ಪರಿಣಾಮ ಅಡಿಕೆಯನ್ನು ಉಳಿಸುವಲ್ಲಿ ಸಹಕಾರಿಯಾಯಿತು ಎಂದು ಹೇಳಿದರು. ಕ್ಯಾಂಪ್ಕೋ ತನ್ನ ಕಳೆದ 46 ವರ್ಷಗಳ ಈ ಒಂದು ಸೇವೆಯಲ್ಲಿ ಈ ಬಾರಿ 1878 ಕೋಟಿ ರೂಪಾಯಿಯ ಒಂದು ಐತಿಹಾಸಿಕ ದಾಖಲೆಯನ್ನು ಮಾಡಿ ಅಡಿಕೆ ಖರೀದಿ ಮತ್ತು ಅಡಿಕೆ ಮಾರಾಟದಲ್ಲಿ ಕೂಡ ದಾಖಲೆಯನ್ನು ಮಾಡಿ ಐತಿಹಾಸಿಕ ಒಂದು ಟರ್ನ್ಓವರನ್ನು ದಾಖಲೆಯನ್ನು ಈ ಸಲ ಮಾಡಿದೆ ಅಂತ ಹೇಳಲಿಕ್ಕೆ ನಾವು ತುಂಬ ಸಂತೋಷವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ. ಕಳೆದ ವರ್ಷ 4 ತಿಂಗಳ ಕಾಲ ಮಳೆಯಿಂದಾಗಿ ರೈತರಿಗೆ ತುಂಬ ತೊಂದರೆ ಆಗಿತ್ತು. ಆ ಸಂದರ್ಭದಲ್ಲಿ ರಿಯಾಯಿತಿ ದರದಲ್ಲಿ ನಾವು ಕಾಪರ್ ಸಲ್ಫೇಟನ್ನು ರೈತರಿಗೆ ಒದಗಿಸಿದ ಪರಿಣಾಮವಾಗಿ ಮತ್ತು ಕ್ಲಪ್ತ ಸಮಯದಲ್ಲಿ ನಮ್ಮ ಮೆಂಬರ್ ಸೊಸೈಟಿಗಳಾಗಿರ್ತಕ್ಕಂಥ ಪ್ಯಾಕ್ಸ್ಗಳ ಮುಖಾಂತರ ಒದಗಿಸಿದ ಪರಿಣಾಮವಾಗಿ ತುಂಬ ರಕ್ಷಣೆ ಅಡಿಕೆಯನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. ಅದರ ಒಂದಷ್ಟು ಅಡಿಕೆ ಕೊಳೆ ರೋಗದಿಂದ ನಷ್ಟ ಕೂಡ ಆಗಿದೆ. ಈ ಸಂದರ್ಭ ಪತ್ರಿಕಾಗೋಷ್ಠಿಯಲ್ಲಿ ಕ್ಯಾಂಪ್ಕೋ ಉಪಾಧ್ಯಕ್ಷರಾದ ಶಂಕರನಾರಾಯಣ್ ಭಟ್ ಖಂಡಿಗೆ, ಆಡಳಿತ ನಿರ್ದೇಶಕರಾದ ಸುರೇಶ್ ಭಂಡಾರಿ ಹಾಗೂ ಮಹಾಪ್ರಬಂಧಕರಾದ ರೇಷ್ಮಾ ಮಲ್ಯ ಉಪಸ್ಥಿತರಿದ್ದರು.